ಪಗಡದಲ್ಲಿ ಗೊಲ್ಲರ ಆರಾಧ್ಯ ದೈವನಾದ ಪಾಲೇನಹಳ್ಳಿ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ನಿರ್ಮಾಣದ ಶಿಲಾಸ್ತಂಭ ರಥಯಾತ್ರೆ ನಡೆಯಿತು. ಸುತ್ತಮುತ್ತಲಿನ ಹಳ್ಳಿಗಳಿಂದ ಗೊಲ್ಲ ಜನಾಂಗದವರು ಸಿಕೆಪುರ ಮತ್ತು ದೇವರಹಟ್ಟಿಯಲ್ಲಿ ಅದ್ದೂರಿಯಾಗಿ ರಥೋತ್ಸವವನ್ನು ಸ್ವಾಗತಿಸಿದರು. ಈ ದೇವಸ್ಥಾನ ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ರಥಯಾತ್ರೆ ಸಂದರ್ಭದಲ್ಲಿ ಇಂಜಿನಿಯರ್ ಸಣ್ಣ ಚಿತ್ತಪ್ಪ, ಮುಗ್ದಾಳ ಬೆಟ್ಟ ನರಸಿಂಹಪ್ಪ, ಕೇಟಿಹಳ್ಳಿ ಚಿಕ್ಕಣ್ಣ, ಕೋಟೆ ಪ್ರಭಾಕರ್, ಕೆಪಿಸಿಸಿ ಒಬಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಮೈಲಾರ ರೆಡ್ಡಿ, ದೇವದ ಬೆಟ್ಟ ಚಿತ್ತಯ್ಯ ಪೂಜಾರ್, ಬೆಸ್ಕಾಂ ಯರ್ರಪ್ಪ, ಗುಂಡಾರ್ಲಹಳ್ಳಿ ಜಯಂತ್, ಇನ್ನು ಅನೇಕ ಯಾದವ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ದೇವರಹಟ್ಟಿ ನಾಗರಾಜ್.